ಮಾಜಿ ಸಚಿವ ಮತ್ತು ಹಿರಿಯ ಬಿಜೆಪಿ ನಾಯಕ ಜೆಸಿ ಮಾಧುಸ್ವಾಮಿ ಪ್ರಯಾಣಿಸ್ತಾ ಇದ್ದು ಕಾರು ಅಪಘಾತಕ್ಕೀಡಾಗಿದೆ. ಮಾಧುಸ್ವಾಮಿಯವರ ಕಾರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿರುವ ಹೇಮಗೇರಿ ಗೇಟ್ ಬಳಿ ಗುಜರಿ ಆಟೋವೊಂದಕ್ಕೆ ಗುದ್ದಿದ್ದು ಆಟೋ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಆಟೋ ಚಾಲಕನಿಗೆ ಕಡೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಮಾಧುಸ್ವಾಮಿಯವರ ಕಾರು ಹೆಚ್ಚು ಜಖಂಗೊಂಡಿಲ್ಲ. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಚಿವರಾಗಿದ್ದ ಮಾಧುಸ್ವಾಮಿ ಅವರು ತುಳು ಭಾಷೆ ಹಾಗೂ ದೈವಗಳಿಗೆ ಅವಮಾನ ಮಾಡಿದರು. ಸದನದಲ್ಲಿ ತುಳು ಭಾಷೆಗೆ ಸ್ಥಾನಮಾನ ನೀಡುವ ವಿಚಾರದಲ್ಲಿ ಶಾಸಕರಾಗಿದ್ದ ಯುಟಿ ಖಾದರ್ ಪ್ರಸ್ತಾಪ ಮಾಡಿದ್ರು. ಈ ವೇಳೆ ತುಳು ಭಾಷೆ ನಮ್ಮ ಜಿಲ್ಲೆಯಲ್ಲಿ ದೈವ ದೇವರುಗಳ ಮಾತನಾಡುವ ಭಾಷೆಯಾಗಿದ್ದು ಅದಕ್ಕೆ ಲಿಪಿ ಹಾಗೂ ಸಾಹಿತ್ಯ ಇದೆ ಅಂತ ಹೇಳಿದ್ರು. ಈ ವೇಳೆ ಖಾದರ್ ಅವರ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿ ಮಾತನಾಡಿದ ಸಚಿವ ಮಾಧುಸ್ವಾಮಿ, ನಮ್ಮ ಜಿಲ್ಲೆಗಳಲ್ಲಿ ದೇವರುಗಳು ಮಾತನಾಡುವುದಿಲ್ಲ. ಖಾದರ್ ಅವರ ಜಿಲ್ಲೆಯಲ್ಲಿ ದೈವಗಳು ದೇವರುಗಳು ತುಳು ಮಾತನಾಡುತ್ತೆ ಅಂತ ಅಪಹಾಸ್ಯ ಮಾಡಿದ್ರು. ಇದಾದ ಬಳಿಕ ಸಾಲು ಸಾಲು ತೊಂದರೆಗಳು ಮಾಧುಸ್ವಾಮಿ ಎದುರಿಸ್ತಾ ಇದ್ದಾರೆ. ಕೆಲ ತಿಂಗಳುಗಳಿಂದ ಮಾಧುಸ್ವಾಮಿಯವರ ರಾಜಕೀಯ ಬದುಕಿನಲ್ಲಿ ಹಿತಕರವೆನಿಸುವಂತಹ ಸಂಗತಿಗಳು ಸಂಭವಿಸ್ತಾ ಇಲ್ಲ. ಮೊದಲಿಗೆ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತ ಸೋಲು ಅನುಭವಿಸಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಅವರು ತುಮಕೂರು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಬಿಜೆಪಿ ವರಿಷ್ಠರು ವಿ ಸೋಮಣ್ಣ ಅವರಿಗೆ ಟಿಕೆಟ್ ನೀಡಿದ್ರು. ಇದೀಗ ಅವರ ಕಾರು ಕೂಡ ಅಪಘಾತವಾಗಿದೆ. ಇದು ದೈವಗಳಿಗೆ ಮಾಡಿದ ಅವಮಾನದ ಕಾರಣದಿಂದಲೇ ನಡೀತಾ ಇದೆ ಅಂತ ತುಳುನಾಡಿನ ಜನರು ಮಾತನಾಡಿಕೊಳ್ತಾ ಇದ್ದಾರೆ.